ತೊಕ್ಕೋಟು ಸಾಯಿ ಪರಿವಾರ ಸಂಘಟನೆದಕಲು ತೊಕ್ಕೋಟು ಉಳ್ಳಾಲ 9 ಕೆರೆ ಸೋಮೇಶ್ವರ ಪರಿಸರಡು ಮಧ್ಯಾಹ್ನ ಬೊಕ ರಾತ್ರಿ ಕರಿ 4 ದಿನಟು ಅಗತ್ಯ ಇತ್ತಿನಕ್ಲೆಗೆ ನಿರಾಶ್ರಿತರಿಗೆ ಒಣಸಪಟ್ಟುನ ಪುಣ್ಯದ ಬೇಲೆಯನ್ನು ಮಂತೊಂದುಲ್ಲೆ ತೊಕ್ಕೋಟು ಮೇಲ್ಸೇತುವೆದ ಅಡಿಟ್ ಬುಧವಾರ ಮಧ್ಯಾಹ್ನದ ಪೊರ್ತುಡು ಒಣಸಪಟ್ಟೊಂದು ಪುನಗ ಮೊಕುಲು ಹೊಸಕುಲಲ್ ತಂಡಗು ತುಯ್ಯರತಿಕೇರು ಮೇಲ್ಸೇತುವೆದ ಅಡಿಟುಪ್ಪುನ ನಿರ್ಗತಿಕರಿಗೆ ನಿರಾಶ್ರಿತರಿಗೆ ಕೈತಲ್ದ ಕಟ್ಟಡ ಕಾರ್ಮಿಕರಿಗೆ ಒಣಸು ಪಟ್ಟದ ಪಾತೆರ್ನ ಸಾಯಿ ಪರಿವಾರ ಸಂಘಟನೆದ ವಕ್ತಾರರು ಶ್ರೀ ಪ್ರವೀಣ್ ಎಸ್ ಕುಂಪಾಲ ತಂಕುಲು ಪ್ರತಿನಿತ್ಯ ಸುಮಾರು 200 ಜನಕ್ಕೆ ಮಧ್ಯಾಹ್ನ ಬೊಕ ರಾತ್ರಿ ಒಣಸು ಕೊರೊಂದುಲ್ಲ ದಿನಕ್ಕೊರಿ ದಾನಿಲಿನ ಸಹಕಾರವನ್ನು ಪಡೆಯೊಂದು ಕೊರೋನಾ ವೈರಸ್ನ ಬಗ್ಗೆ ಇಡೀ ಜಾಗೃತಿ ಮೂಡಿಸುವ ಕೆಲಸ ಒಂದುಂಡು ಎಂಕಲು ಜಿ ತೊಕ್ಕರದ ಬಾಗಡು ಸಾಯಿ ಪರಿವಾರ ಎಂಕಲು ಒಂದು ತಂಡ ರಚನೆ ಮಾಡ್ತದೆ ಎಂಕಲೊಂದು ಆಲೋಚನೆ ಮಾಡ್ತಾಗ ಜನಗಳಿಗೆ ಅರಿಬೋಡಿನ ಅವಶ್ಯಕತೆ ಅರಿ ಅವಲಕ್ಕನೆ ತರಕಾರಿ ಇಂಚಿನ ಸಾಮಾನ್ಯನ ನಮ್ಮ ದಾರಿನಗಳು ಅಲ್ಪ ಅಲ್ಪ ಕೊರ್ಪುನಂಚಿನ ವ್ಯವಸ್ಥೆ ಆವೊಂದು ನನಲ ಕೊರೋಡು ಪನ್ಪುನಂಚಿನ ಕೆಲಸದ ಎಂಕಲು ಪನು ಸಂಘ ಸಂಸ್ಥೆ ಎಂಕಲು ವಿನಂತಿ ಮಾಡ್ತದಲ್ಲ ಐತೊಟ್ಟಿಗೂ ಎಂಕಲು ಇಂಚಿನ ತಿರ್ಗೊಂದು ಬಂದಾಗ ಅಲ್ಪ 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 ಈ ಭಿಕ್ಷುಕರಾದಪ್ಪು ನಿರ್ಗತಿಕರಾದಪ್ಪು ವಲಸೆ ಕಾರ್ಮಿಕರು ಅಕ್ಕಳು ಪೂರ ಬಡವಿಜ್ಜಂದೆ ವನಸಿಗೆ ನುಪ್ಪಿಜ್ಜಂದೆ ಕಾಪುನಂಚಿನ ಸ್ಥಿತಿ ತುಯ್ಯ ಇದ್ರ ಬಗ್ಗೆ ಎಂಕಲು ಡಿಸೈಡ್ ಮಾಡ್ತಾರೆ ಎಂಕಲಂಜಿ ಸೇವೆ ಲಾಕ್ಡೌನ್ ಭಾರತದ ಲಾಕ್ಡೌನ್ ಆಯ್ನ ಬಗ್ಗೆ ನಿರಂತರವಾದ ಈ ಒಂಜಿ ಮಧ್ಯಾಹ್ನದ ಪೊರ್ತುಗ ಅಕ್ಲಿಗೆ ಕೊನಸದು ರುಕ್ಕು ಕೊರ್ಪುನಂಚಿನ ಬೇಲೆಯನ್ನು ಮಲ್ಕೊಡೋದು ಅಜಿನ ಪುರ ಒಂಜಿ ವಾರದಿಂಚಿ ಇಚ್ಚಿತ್ತು ಕೆಲಸ ಮಂತದಲ್ಲ ಬೆಲೆ ಎಂಕಲು ಈ ಒಂಜಿ ಸಂದೇಶನ ವಾಟ್ಸಪ್ ಪಾಡ ನಮ್ಮ ಪ್ರಚಾರದಿಂದ ಹತ್ತು ಪನ್ಪುಡಿ ಕೆಲವರು ಪನ್ನುವಿರ ಪ್ರಚಾರಗತ್ತು ಇದು ಕುಡಂಜಿ ಸಂಸ್ಥೆದಾಗಲೇ ಕುಡರಿಗೆ ಪ್ರೇರಣೆ ಆವಡು ಪನ್ಪುನ ನೆಲೆಟ್ ಎಂಕಲು ಪಾಡಿ ಅಂಚಿನ ಆ ಒಂಜಿ ಪಾಡಿನ ನೆಲೆಟ್ ಎಂಕ್ಲಾಯ್ತು ಮಸ್ತ್ ಸಹಕಾರ ತಿಕ್ಕದ ಐನು ತೂದು ಎಂಕಲು ಮನಸ್ಸು ಕೊರಪ ಪನ್ನದು ಫೋನ್ಲ ಪನ್ನೊಂದು ಅಂಚಿನ ಇಂಚಿದ ಕೆಲಸನು ಎಲ್ಲಂಜಿ 14 ತಾರೀಕು ಮುಟ್ಟ ಭಾರತದ ಮೋದಿ ಇಂಚಿನ ಲಾಕ್ಡೌನ್ ಕೊಡ್ತಾರೆ ಅಡೆಮುಟ್ಟಾಗಿ ಏರೇ ಪುರ ನಿರ್ಗತಿಗೆ ವನಸಿಜ್ಜ ಐನು ಅಕ್ಲಿಗೆ ವನಸು ಎತ್ತವನಂಚಿನ ಕೆಲಸ ಎಂಕಲು ತೊಕೊರ್ದ ಸಾಯಿ ಪರಿವಾರ ಟೀಮ್ನ ಮೂಲಕ ಮಾಡ್ತಾರೆ ಸಾಯಿ ಪರಿವಾರದ ಒಣಸು ಪಟ್ಟುನ ಬೇಲೆಗೆ ಸಹಕಾರ ಕೊರನ ಬಿಜೆಪಿ ಕ್ಷೇತ್ರ ಸಮಿತಿ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಕೊರೋನಾ ಲಾಕ್ಡೌನ್ ಹಿಡಿದು ದಿಂಜ ಜನ ಮಧ್ಯಾಹ್ನ ಬೊಕ ರಾತ್ರಿಡು ಒಣಸು ಇಜ್ಜಂದೆ ಬಂಗೋಡುಲ್ಲೇರು ಒವ್ವೇ ಕಾರಣಕ್ಕೂ ಬಡವುಡು ಉಪ್ಪುಲೆಕ ಆಯರೆ ಬಲ್ಲಿ ಪಂಪಿನ ಉದ್ದೇಶಡು ತಂಕಲ್ನ ದೇಶದ ಪ್ರಧಾನಮಂತ್ರಿ ಬೊಕ ರಾಜ್ಯದ ಮುಖ್ಯಮಂತ್ರಿಗಳ ಸೂಚನೆ ಪ್ರಕಾರ ಸಾಯಿ ಪರಿವಾರ ಸಂಘಟನೆದಕಲು ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನಡು ಐತ ಪ್ರಧಾನ ಅರ್ಚಕರು ಶ್ರೀ ಭವಾನಿ ಶಂಕರ್ ಶಾಂತಿಯರ್ನ ಸಹಕಾರಡು ಅಡುಗೆ ಮಲ್ತದು ಒಣಸ್ದ ಪ್ಯಾಕೆಟ್ಲನ್ನು ತಯಾರು ಮಲ್ತದು ಅವೇನು ಜಾಗೆಗೆ ಪೋದು
ವಿತರಣೆ ಮಲ್ಪುವ ಪಂಡದ ತೆರಿಪಾಯಿರು. ಆತ್ಮೀಯರೇ, ಇಂದು ಕೊರೋನಾ ವೈರಸ್ನ ಈ ಒಂದು ಮಹಾಮಾರಿಯಿಂದಾಗಿ ಇಡೀ ದೇಶ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ನಮ್ಮ ತೊಕ್ಕೋಟಿನ ಸಾಯಿ ಪರಿವಾರದ ಸದಸ್ಯರು ಎಲ್ಲ ಯುವಕರು ಒಗ್ಗೂಡಿಕೊಂಡು ಈ ಪರಿಸರದ ಅನೇಕ ದಾನಿಗಳು ಕೊಟ್ಟಂತಹ ಅನ್ನದಾನದ ಒಂದು ವ್ಯವಸ್ಥೆಯನ್ನು ಕುಂಪಲದ ದುರ್ಗಾಪರಮೇಶ್ವರ ದೇವಸ್ಥಾನದ ಶಂಕರ ಶಾಂತಿಗಳ ಒಂದು ದೇವಸ್ಥಾನದಲ್ಲಿ ಈ ಅಡಿಗೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿ ತೊಕ್ಕೋಟು ಪರಿಸರದಲ್ಲಿರುವಂತಹ ವಲಸೆ ಕಾರ್ಮಿಕರಿಗೆ ಹಾಗೂ ಕೆಲವು ನಿರಾಶ್ರಿತರಿಗೆ ಮತ್ತು ಹೊರದೇಶದಿಂದ ಬಂದಂಥ ಎಲ್ಲ ಕೆಲವೊಂದು ಕಟ್ಟಡ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಕೊರೋನಾವನ್ನು ಓಡಿಸುವಂಥ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳಿಂದಾಗಿ ಯುವಕರ ತಂಡ ಇವತ್ತು ಒಂದು ಸಹೃದಯದ ಅಂತ ಎಲ್ಲ ಯುವಕರು ಒಂದು ರೀತಿಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ದೇಶದ ಒಂದು ಆ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಎಲ್ಲ ಯುವಕರು ಮುಂದಾಗಿ ಈ ಒಂದು ಕೊರೋನಾದ ವಿರುದ್ಧ ಹೋರಾಡುವಂಥ ಈ ಆಂದೋಲನದಲ್ಲಿ ಎಲ್ಲರೂ ಭಾಗಿಯಾಗಿದ್ದುಕೊಂಡು ಬಡವರಿಗೆ ಅನ್ನವನ್ನು ಮತ್ತು ನೀರಿನ ಅಭಾವವನ್ನು ನೀಗಿಸುವಂಥ ಒಂದು ಸಂದರ್ಭದಲ್ಲಿ ಎಲ್ಲ ಪಾಲ್ಗೊಂಡಿದ್ದಾರೆ. ಇವರೆಲ್ಲರಿಗೂ ಕೂಡ ದೇವರು ಆರೋಗ್ಯವನ್ನು ಕೊಟ್ಟು ಇನ್ನು ಮುಂದೆ ಕೂಡ ಬಡವರ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಅಂಚನೆ ಬರ್ಪುನ ಸೋಮವಾರದ ಬೊಕ್ಕ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಮುಖಾಂತರ ಮಧ್ಯಾಹ್ನದ ವಣಸು ಕೊರ್ಪಿನ ಬೇಲೆ ಆವೊಂದುಂಡು. ಅವೇನು ಜಾಗೆಗೆ ಮುಟ್ಟವನ ಬೇಲೆಗೆ ತಂಕಲ್ನ ಕಾರ್ಯಕರ್ತೆಯರು ಮನ್ಪುಯರು ಪಂಡದು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಹೆಚ್ಚಿನ ಮಾಹಿತಿ ಕೊರಿಯರು. ನಿನ್ನೆ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಅವರ ಆದೇಶದಂತೆ ಎ ದರ್ಜೆ ದೇವಸ್ಥಾನಗಳಿಂದ ಸಾರ್ವಜನಿಕರಿಗೆ ಮತ್ತು ನಿರಾಶ್ರಿತರಿಗೆ ಅನ್ನದ ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ಒಂದು ಆದೇಶವನ್ನು ಮಾಡಿರ್ತಾರೆ. ಈ ಆದೇಶದ ಮೂಲಕವಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರ ಸೋಮನಾಥ ದೇವಸ್ಥಾನದಲ್ಲಿ ನಾಳೆಯಿಂದ ಈ ನಿರಾಶ್ರಿತರಿಗೆ, ಕಟ್ಟಡ ಕಾರ್ಮಿಕರಿಗೆ ಮತ್ತು ಯಾರೆಲ್ಲ ಅನ್ನ ಹಸಿವಿನಿಂದ ಇದ್ದಾರೋ ಅವರೆಲ್ಲರಿಗೂ ಶ್ರೀ ಸೋಮನಾಥ ದೇವಸ್ಥಾನದಿಂದ ವತಿಯಿಂದ ಅನ್ನದ ಒಂದು ಸೇವೆ ಕೂಡ ನಾಳೆಯಿಂದ ಶುರುವಾಗಲಿಕ್ಕಿದೆ. ಈ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮ ಈ ಭಾಗದ ಎಲ್ಲ ಕಾರ್ಯಕರ್ತರು, ಭಾಜಪದ ಕಾರ್ಯಕರ್ತರು ಒಂದಾಗಿ ಸೇರಿಕೊಂಡು ಆ ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದಾರೆ. ಯಾಕಂದರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥ ಒಂದು ಮಹತ್ವದ ಜವಾಬ್ದಾರಿ ಕೂಡ ಇದರೊಟ್ಟಿಗೆ ಇದೆ. ಹಾಗಾಗಿ ನಾವು ಕೊಟ್ಟಂಥ ಆಹಾರವು ಯಾವುದೇ ತೊಂದರೆ ಆಗದೆ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ವ್ಯವಸ್ಥಿತ ರೀತಿಯಲ್ಲಿ ನಡೀಬೇಕನ್ನುವಂಥ ಒಂದು ಇಚ್ಛೆಯಿಂದಾಗಿ ನಮ್ಮ ರಾಜ್ಯದ ಕರ್ನಾಟಕದ ದಕ್ಷಿಣ ಕನ್ನಡದ ಉಸ್ತುವಾರಿ ಮಂತ್ರಿಗಳಾದ ಕೋಟ ಶ್ರೀನಿವಾಸ ಪೂಜಾರಿ ಅವರ ಆದೇಶವನ್ನು ನಾಳೆಯಿಂದ ನಾವು ಯಥಾಸ್ಥಿತಿಯಿಂದಾಗಿ ನಾವು ಪಾಲಿಸ್ತೇವೆ. ಹಾಗೂ ಯಾವುದೇ ಒಬ್ಬ ವ್ಯಕ್ತಿ ಕೂಡ, ಕೆಳಮಟ್ಟದ ವ್ಯಕ್ತಿ ಕೂಡ ಹಸಿವಿನಿಂದ ತೊಂದರೆ ಆಗಬಾರ್ದು ಅನ್ನೋದು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳ ಯಡಿಯೂರಪ್ಪನವರ ಕನಸು ಕೂಡ. ಹಾಗೆ ನಮ್ಮ ಸಂಸದರು ಕೂಡ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ಜಾಗೃತ ರೀತಿಯಿಂದ ಎದ್ದುಕೊಂಡು ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರ ಬೂತ್ ಮಟ್ಟದ ಕಾರ್ಯಕರ್ತ ಒಗ್ಗೂಡಿಸಿಕೊಂಡು ಯಾವುದೇ ಒಂದು ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಕಾರ್ಯವನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಹಾಗೆ ಮುಂದೆ ಕೂಡ ಜನರ ಸಹಕಾರದಿಂದ ಯಾವುದೇ ಒಂದು ವ್ಯಕ್ತಿಯು ಕೂಡ ತಳಮಟ್ಟದ ತೊಂದರೆ ಆಗದ ರೀತಿಯಲ್ಲಿ ಜಾಗ್ರತೆ ವಹಿಸಿಕೊಂಡು ನಾವೆಲ್ಲರೂ ಅದು ಗಮನಿಸ್ತಾ ಆ ಒಂದು ಕಾರ್ಯವನ್ನು ಮಾಡುವಲ್ಲಿ ಯಶಸ್ವಿ ಆಗ್ತೇವೆ ಅನ್ನುವಂಥ ವಿಷಯ ಭಾರಿ ಸಂತೋಷದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಕೊರೋನಾದ ಮಹಾಮಾರಿ ನಮ್ಮ ದೇಶವನ್ನು ಬಿಟ್ಟು ತೊಲಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಪುರುಷೋತ್ತಮ್ ಕಲ್ಲಾಪು, ಜೀವನ್ ತೊಕ್ಕೋಟು, ಹರೀಶ್ ಮುಂಡೋಳಿ, ಕೀರ್ತನ್ ಎಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.